ಹಾಸನ ಜಿಲ್ಲೆ ಆಲೂರಿನಲ್ಲಿ ನಡೆದ ರೇವ್ ಪಾರ್ಟಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹೊಸ ತಿರುವು ಸಿಕ್ಕಿದೆ. ರೇವ್ ಪಾರ್ಟಿ ಎಂದು ಹೇಳಲಾದ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮವಾಗಿತ್ತು. ಕಾರ್ಯಕ್ರಮ ಮಾಡಲು ಅಧಿಕೃತ ಅನುಮತಿ ಪತ್ರ ಕೂಡ ನೀಡಿದ್ರು. ಅಷ್ಟಕ್ಕೂ ಏನಿದು ವಿಚಾರ ಅಂತೀರಾ? ಈ ಸ್ಟೋರಿ ನೋಡಿ. ಏಪ್ರಿಲ್ 10ರಂದು ಆಲೂರಿನಲ್ಲಿ ರೇವ್ ಪಾರ್ಟಿ ಪ್ರಕರಣದಲ್ಲಿ ಮಂಗಳೂರಿನ ಪೊಲೀಸ್ ಸಿಬ್ಬಂದಿ ಶ್ರೀಲತಾ ಮತ್ತು ಅವರ ಮಗ ರೇವ್ ಪಾರ್ಟಿ ನಿಯೋಜನೆ ಮಾಡಿದ್ರು ಅಂತ ಅವರ ಫೇಸ್ಬುಕ್ನ ಹಳೆಯ ಭಾವಚಿತ್ರ ಸಹಿತ ಸುದ್ದಿ ಪ್ರಕಟವಾಗಿತ್ತು. ಆದರೆ ಈಗ ನಮಗೆ ಸಿಕ್ಕ ದಾಖಲೆಗಳು ಬೇರೆಯೇ ಕತೆ ಹೇಳ್ತಾ ಇದೆ. ರೇವ್ ಪಾರ್ಟಿ ಎಂದು ಹೇಳಲಾದ ಇದು ಸಾಂಸ್ಕೃತಿಕ ಕಾರ್ಯಕ್ರಮವಾಗಿತ್ತು. ಇದಕ್ಕೆ ಪೊಲೀಸರು ಏಪ್ರಿಲ್ 10ರ ರಾತ್ರಿ 7 ಗಂಟೆಯಿಂದ ಏಪ್ರಿಲ್ 11ರಂದು ರಾತ್ರಿ 10 ಗಂಟೆಯವರೆಗೆ ಕಾರ್ಯಕ್ರಮ ಮಾಡಲು ಅಧಿಕೃತ ಅನುಮತಿ ಪತ್ರವನ್ನು ನೀಡಿದ್ರು. ಇನ್ನು ಶ್ರೀಲತಾ ಅವರ ಮೇಲೆ ಸೇರಿದಂತೆ 127 ಜನರ ಮೇಲೆ ಕೋವಿಡ್ ಕಾಯ್ದೆ ಉಲ್ಲಂಘನೆ ಎಂಬ ಪ್ರಕರಣ ದಾಖಲಾಗಿದೆ. ಈ ಬಂಧಿತರಲ್ಲಿ ಸುತ್ತ ಅಂಗಡಿ ಹಾಕಿಕೊಂಡವರು, ಕೆಲಸದವರು ಇದ್ದಾರೆ ಅಂತ ತಿಳಿದು ಬಂದಿದೆ. ಸಾಮಾನ್ಯವಾಗಿ ರೇವ್ ಪಾರ್ಟಿ ಮಾಡುವಲ್ಲಿ ಇಂತಹ ತಿಂಡಿ ತಿನಿಸುಗಳ ಅಂಗಡಿಯಾಗಲಿ ಸಾಂಸ್ಕೃತಿಕ ಸ್ಪರ್ಧೆ ಕಾರ್ಯಕ್ರಮಗಳು ಇರುವುದಿಲ್ಲ. ಇಲ್ಲಿ ಮಾದಕ ದ್ರವ್ಯ ಕಾಯ್ದೆಯಡಿ ಮೊಕದ್ದಮೆ ದಾಖಲಾಗಿದ್ದು ಕೇವಲ 4 ಜನರ ಮೇಲೆ. ಈ ಪ್ರಕರಣದಲ್ಲಿ ಸಿಕ್ಕಿ ಹಾಕಿಕೊಂಡ ಶ್ರೀಲತಾ ಕೋವಿಡ್ ಕರ್ಫ್ಯೂ ಜಾರಿಯಾದ್ದರಿಂದ ಮಗನನ್ನ ಕರೆತರಲು ಹೋಗಿದ್ದರೆಂದು ತಿಳಿದು ಬಂದಿದೆ ಮತ್ತು ನೂರಾರು ಶಾಲಾ ಕಾಲೇಜುಗಳಲ್ಲಿ ಮಾದಕ ದ್ರವ್ಯ ಸೇವನೆ ವಿರುದ್ಧ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಆಯೋಜನೆ ಮಾಡಿದ್ದ ದಾಖಲೆಗಳು ಹೊರಬಂದಿದೆ. ಅಲ್ಲಿ ರೇವ್ ಪಾರ್ಟಿ ಹೇಳುವಂಥದ್ದೇನು ಸುದ್ದಿಯಾಗಿದೆ. ನನಗನ್ನಿಸ್ತದೆ ಒಂದು ಭಾಗದಲ್ಲಿ ಸುದ್ದಿ ಮಾಧ್ಯಮಗಳು ಗಡಿಬಿಡಿ ಮಾಡಿದ್ರು ಅಂತ. ಯಾಕೆಂದರೆ ಅವರನ್ನು ಸಸ್ಪೆಂಡ್ ಮಾಡಿದ ಲೆಟ್ರು, ಅದಕ್ಕೆ ಸಂಬಂಧಪಟ್ಟದ್ದು ಮತ್ತು ಪೊಲೀಸ್ ಠಾಣಾ ಪ್ರಕರಣಗಳಲ್ಲಿ ಕೋವಿಡ್ ನಿಯಮ ಉಲ್ಲಂಘನೆ ಅಂತ ಕಾಣ್ತಾ ಉಂಟು. ಕೋವಿಡ್ ನಿಯಮ ಉಲ್ಲಂಘನೆ ಮಾಡಿರುವುದಕ್ಕೂ ರೇವ್ ಪಾರ್ಟಿಗೂ ಎಂಥ ಸಂಬಂಧ? ಮತ್ತು ರೇವ್ ಪಾರ್ಟಿ ಯಾವಾಗಲೂ ಕೂಡ ಪೊಲೀಸ್ ಪರ್ಮಿಷನ್ನಲ್ಲಿ ನಮಗೆ ಆಗೋದಿಲ್ಲ. ಹೀಗಿರುವಾಗ ಒಂದು ಠಾಣಾ ವ್ಯಾಪ್ತಿಯಲ್ಲಿ ದುಡ್ಡು ಕಟ್ಟಿಸಿಕೊಂಡು ಕಾರ್ಯಕ್ರಮ ಮಾಡಿ ಅಲ್ಲಿ ರೈಡ್ ಮಾಡಿ ಅದನ್ನು ರೇವ್ ಪಾರ್ಟಿ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಅಲ್ಲಿನೂ ಮಾದಕ ದ್ರವ್ಯ ಇತ್ತು ಅಂತ ಆದರೆ ಅದೇನೋ 3 ಜನರ ಮೇಲೆ 4 ಜನರ ಮೇಲೆ ಮಾತ್ರ ಕೇಸ್ ಹಾಕಿದ್ದಾರೆ ಡ್ರಗ್ಸ್ ಆ್ಯಕ್ಟ್ ಪ್ರಕಾರ. ಅದರಲ್ಲಿ ಸಮಸ್ಯೆ ಏನಂತಂದರೆ ಅಲ್ಲಿ 121 ಜನರು ಕೋವಿಡ್ ನಿಯಮ ಉಲ್ಲಂಘನೆ ಅಂತ. ಜೊತೆಗೆ ಅಲ್ಲಿ ಆ ಪರ್ಮಿಷನ್ ಪತ್ರ ನೋಡುವಾಗಲೇ ಗೊತ್ತಾಗ್ತದೆ 24 ಅವರ್ಸ್ ಪ್ರೋಗ್ರಾಮಿಗೆ ಅವರು ಪರ್ಮಿಷನ್ ಕೊಟ್ಟದ್ದು. ಅದೇನೋ ಕಾಂಪಿಟೇಷನ್ನು, ವೆಹಿಕಲ್ ಇದು ಕಾಂಪಿಟೇಷನ್ನು, ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮ ಹೀಗೆಲ್ಲ ಇರುವಾಗ ಅವರ ಈಗ ಹೇಳಿಕೆಯನ್ನು ಗಮನಿಸಿ ತನ್ನ ಮಗನನ್ನು ಕರ್ಕೊಂಬರಲಿಕ್ಕೆ ಏನು ಕರ್ಫ್ಯೂ, ರಾತ್ರಿ ಕರ್ಫ್ಯೂ ಏನು ಜಾರಿ ಆಯಿತು ಅವತ್ತು ಕರ್ಕೊಂಬರ್ಲಿಕ್ಕೆ ಹೋಗಿರುವಂಥ ಸಂದರ್ಭದಲ್ಲಿ ಅಲ್ಲಿ ಅವನು ಇರಲೇ ಇಲ್ಲ ಅನ್ನೋದು ಒಂದು ಇದು ಸಿಗಲಿಲ್ಲ ಅಲ್ಲಿ. ಹಾಗಿರುವಾಗ ಅವರ ಮೇಲೆ ಹಾಕುವಾಗ ಸಸ್ಪೆಂಡ್ ಮಾಡುವಂಥದ್ದು ಅಗತ್ಯತೆ ಇಲ್ಲ. ಕೋವಿಡ್ ಪ್ರಕರಣ ಉಲ್ಲಂಘನೆ ಆಗಿದರೆ ಅಷ್ಟು ದೊಡ್ಡ ಶಿಕ್ಷೆ ಕೊಡುವ ಅದು ಹೋದರೆ ತುಂಬ ಜನ ಅಧಿಕಾರಿಗಳನ್ನು ಬೇರೆ ಬೇರೆ ಕೋವಿಡ್ ಪ್ರಕರಣಗಳಲ್ಲಿ ಸಸ್ಪೆಂಡ್ ಮಾಡಬೇಕು. ಇನ್ನು ವಿಶೇಷವಾಗಿ ಪೊಲೀಸರು ದಾಳಿ ಮಾಡಿದ ವೇಳೆ ಶ್ರೀಲತಾ ಅವರ ಮಗ ಅತುಲ್ ಅಲ್ಲಿ ಇರಲೇ ಇಲ್ಲ. ಆತ 2 ಸಾಂಸ್ಕೃತಿಕ ತಂಡಗಳನ್ನು ಕಾರ್ಯಕ್ರಮಕ್ಕೆ ತರುವ ಮತ್ತು ಆನ್ಲೈನ್ನಲ್ಲಿ ಟಿಕೆಟ್ ಮಾರುವ ಕೆಲಸ ಮಾಡಿದ್ದು, ಅದು ಮುಗಿದ ತಕ್ಷಣ ಬೇರೆಯವರ ಕಾರಲ್ಲಿ ಬೆಂಗಳೂರಿಗೆ ತೆರಳಿದ್ದಾನೆ. ಅವನನ್ನ ಕರೆತರಲು ಹೋದ ಮಂಗಳೂರಿನ ಮಹಿಳಾ ಪೊಲೀಸ್ ಸಿಬ್ಬಂದಿ ಶ್ರೀಲತಾ ಪೊಲೀಸರಿಂದ ಬಂಧಿತರಾಗಿದ್ದಾರೆ. ಪ್ರಸ್ತುತ ಹಾಸನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಂಗಳೂರು ಪೊಲೀಸ್ ಕಮಿಷನರ್ಗೆ ಬರೆದ ಪತ್ರದಲ್ಲಿ ಕಾರ್ಯಕ್ರಮ ರೇವ್ ಪಾರ್ಟಿ ಎಂಬ ಅಂಶವಿಲ್ಲ. ಜೊತೆಗೆ ಇವರು ಅಮಾನತುವಾದ ಸಂದೇಶದಲ್ಲಿ ಅದು ಪೊಲೀಸ್ ಪರ್ಮಿಷನ್ ಇಲ್ಲದ ಕಾರ್ಯಕ್ರಮ ಅಂತ ನಮೂದಿತವಾಗಿದೆ. ಆದರೆ ಇದೀಗ ಪೊಲೀಸರ ಅನುಮತಿ ಪತ್ರ ಬಹಿರಂಗವಾಗಿದೆ. ಜೊತೆಗೆ ಇಲ್ಲಿ ಬಂದ ವಾಹನಗಳ ಮಾಲೀಕರಿಂದ ಪೊಲೀಸರು ಹಣ ಪಡೆದ ಬಗ್ಗೆ ದೂರುಗಳು, ನಿಯೋಜಕರಿಂದ ಹಣ ಪಡೆದ ದಾಖಲೆಯೂ ಬಹಿರಂಗವಾಗಿದೆ. ಈ ಬಗ್ಗೆ ಶ್ರೀಲತಾ ಅವರನ್ನ ಸಂಪರ್ಕಿಸಿದಾಗ ಇಲಾಖಾ ನೌಕರರಾಗಿ ಸದ್ಯ ನಾನು ಮಾತನಾಡೋದಿಲ್ಲ ಅಂತ ಹೇಳಿದ್ದಾರೆ. ಶಾಲಾ ಕಾಲೇಜುಗಳಲ್ಲಿ ಎಲ್ಲ ಮಂಗಳೂರಲ್ಲಿ ತುಂಬ ಶಾಲಾ ಕಾಲೇಜುಗಳಿದೆ. ಅದರಲ್ಲಿ 100ಕ್ಕೂ ಮಿಕ್ಕಿ ಕಾರ್ಯಕ್ರಮಗಳನ್ನು ಅವ್ರು ಮಾಡಿದ್ದಾರೆ ಡ್ರಗ್ಸ್ ಅವೇರ್ನೆಸ್ ಬಗ್ಗೆ. ಯಾಕಂತ ಹೇಳಿದ್ರೆ ಇವತ್ತೊಬ್ಬರು ಕೆಲಸದಲ್ಲಿದ್ದು ಕೂಡ ಒಂದು ಸ್ವಯಂ ಪ್ರೇರಿತವಾಗಿ ಕಾಲೇಜ್ಗಳಿಗೆ ಹೋಗಿ ಮಕ್ಕಳಿಗೆ ಡ್ರಗ್ಸಿನ ಬಗ್ಗೆ ಜಾಗೃತಿ ಮೂಡುವಂಥ ಕೆಲಸವನ್ನು ಮಾಡಿದ್ದಾರೆ. ಒಂದು ನನ್ನ ಮಗಳ ಕಾಲೇಜಲ್ಲಿ ಕೂಡ ಈ ಮೇಡಮ್ ಅವರು ಮಾಡಿದಂತೇಳಿ ನನ್ನ ಮಗಳು ತುಂಬ ಭಾಳ ಬೇಸರದಿಂದ ಹೇಳಿದರು. ಮೇಡಮ್ ಅವರು ನಮ್ಮ ಕಾಲೇಜಿಗೆ ಬಂದಿದ್ದರು, ಡ್ರಗ್ಸ್ನ ಬಗ್ಗೆ ಇದು ಮಾಡಿದ್ದಾರೆ. ಆದರೆ ಟಿ ವಿಯಲ್ಲಿ ಅವರ ಬಗ್ಗೆ ವ್ಯತಿರಿಕ್ತವಾದ ಒಂದು ಬಂದಾಗ ನಮಗೆ ಬೇಸರ ಆಯಿತು. ಆ್ಯಕ್ಚುಲಿ ಆ ಮೇಡಮ್ ಅದು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ. ಮತ್ತು ಸ್ವಲ್ಪ ನಾನು ಅದರ ಹಿಂದೆ ಡೀಪಾಗಿ ಹೋದಾಗ, ನನ್ನ ಮಿತ್ರರ ಜೊತೆ ಹೋಗಿದಾಗ ಇದು ಒಂದು ಡ್ರಗ್ಸ್ನ ಏನು ತಂಡ ಇದೆ ಅದು ಮಾಡಿರ್ಬೋದೆಂಬ ಒಂದು ನಮಗೆ ಒಂದು ಗುಮಾನಿದೆ. ಯಾಕಂತ ಹೇಳಿದರೆ ಏಕಾಏಕಿ ಅವರನ್ನು ವಜೆಗೊಳಿಸುವಂಥದ್ದು ಸರಿಯಲ್ಲ. ಯಾಕಂತ ಹೇಳಿದ್ರೆ ಇಂಥ ಅಧಿಕಾರಿಗಳು ಇನ್ನಷ್ಟು ಬರಬೇಕಾಗಿದೆ. ಇನ್ನೂ ಡ್ರಗ್ಸಿನ ಬಗ್ಗೆ ಜಾಗೃತಿ ಮೂಡುವ ಕೆಲಸ ಯಾರು ಮಾಡಲಿಕ್ಕೆಲ್ಲ. ಆದರೆ ಅವರ ಮಗನನ್ನು ಕೂಡ ಏನು ಅದರಲ್ಲಿ ಹುಡುಕ್ತಾ ಇದ್ದಾರೆ ಪೊಲೀಸರವರು. ಸೊ ಆ ಕಾರ್ಯಕ್ರಮವನ್ನು ಆಯೋಜಿಸಿದಂಥ ಸಂದರ್ಭದಲ್ಲಿ
ಒನ್ ಆಫ್ ದಿ ಪಾರ್ಟ್ನರ್ ಆಗಿದ್ದರು. ಅಂತ ಹೇಳಿದರೆ ಅದು ಡ್ರಗ್ಸ್ ಕಾರ್ಯಕ್ರಮ ಅಲ್ಲವೇ ಅಲ್ಲ, ಇದು ಅದು ರೇವ್ ಪಾರ್ಟಿ ಅಲ್ಲವೇ ಅಲ್ಲ. ಯಾಕಂದರೆ ಪೊಲೀಸ್ ಅನುಮತಿಯಲ್ಲಿ ಆಗುವಂಥದ್ದು ಅದು ಒಂದು ಕಾರ್ಯಕ್ರಮ. ರೇವ್ ಪಾರ್ಟಿ ಅಂತ ಹೇಳಿದರೆ ಅದು ಗುಟ್ಟಾಗಿ ನಡೆಯುವಂಥದ್ದು. 1 ತಿಂಗಳ ಮೊದಲು ಇನ್ವಿಟೇಷನ್ ಆಗಿದೆ, ಮತ್ತು ಅವರಿಗೆ ಆನ್ಲೈನ್ ಟಿಕೆಟ್ ಸೇಲ್ ಅಂತ ಒಂದು ಅವಕಾಶ ಇತ್ತು, ಅದು ವಿದ್ದು ಫ್ಯಾಮಿಲಿಯಾಗಿ ಹೋಗುವಂಥದ್ದು. ಸೊ ಇದೊಂದು ವಿಶೇಷ ಅನ್ನಿಸ್ತದೆ, ಯಾಕೆ ನಮ್ಮ ಒಂದು ದಕ್ಷ ಅಧಿಕಾರಿಗಳನ್ನು ವಜಾ ಮಾಡಿದ್ದಾರೆ ಅಂತೇಳಿ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮಂಗಳೂರು.